ಉಡುಪಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಅವರು ಉಡುಪಿ ಉಚ್ಚಿಲ ದಸರಾ ಆಚರಣೆಯನ್ನು ಉದ್ಘಾಟಿಸಿ ದಸರಾಗೆ ಶುಭ ಹಾರೈಸಿದರು. ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್, ನಾಡೋಜ ಜಿ ಶಂಕರ್, ಜಯಸಿ ಕೋಟ್ಯಾನ್ ಅವರು ದಸರಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಉಡುಪಿ ಉಚ್ಚಿಲ ದಸರಾ ಇವತ್ತು ಇನಾಗ್ರೇಷನ್ ಆಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ಅವರು ಬಂದು ಇನಾಗ್ರೇಷನ್ ಮಾಡಿದ್ದಾರೆ. ಈ ಇಡೀ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಸಂಘಾಟಕರಿಗೆ, ಅದರಲ್ಲೂ ಹೆಚ್ಚಿನ ಅಂಶ ನಮ್ಮ ಜಿ ಶಂಕರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಎಕ್ಸಿಬಿಷನ್ ಸಹ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಬರುವಂಥವರು ದೇವರ ದರ್ಶನ ಒಟ್ಟಿಗೆ ಅವರ ಸಕುಟುಂಬ ಬಂದರೆ ಮಕ್ಕಳಿಗೂ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಆಗುವಂಥ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿರುವ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಾನು ಉಚ್ಚಿಲ ದೇವಸ್ಥಾನ ಹಾಗೂ ಅದರ ಆಡಳಿತ ಮಂಡಳಿ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ಪೂರ್ತಿ 9 ದಿನ ಒಳ್ಳೆ ರೀತಿಯಲ್ಲಿ ಬಂದೋಬಸ್ತ್ ಮಾಡಿ ಯಾವುದೇ ರೀತಿಯಲ್ಲಿರುವ ಅಹಿತಕರ ಘಟನೆಗಳಾಗದೆ ಎಲ್ಲ ರೀತಿಯಲ್ಲೂ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಆಗಲಿಕ್ಕೆ ಎಲ್ಲ ರೀತಿಯಲ್ಲಿರುವ ಸಹಾಯ ಸಹಕಾರಗಳು ನಮ್ಮ ಕಡೆಯಿಂದ ಆಗ್ತದೆ. ಇದೀಗ SP ಸಾಹೇಬರು ಹೇಳಿದ ಹಾಗೆಯೇ ನವದುರ್ಗಿಯರು ಹಾಗೂ ಶಾರದಾ ಮಾತೆ ಒಂದು ವ್ಯವಸ್ಥಿತವಾದ ಉದ್ಘಾಟನೆಯನ್ನು ಉಡುಪಿ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳಾದ ರೋಹಿಣಿ ಸಿಂಧೂರಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ವಸ್ತು ಪ್ರದರ್ಶನವನ್ನು ಹರಿರಾಮ್ ಶಂಕರ್ ಸರ್ ಅವರು, ನಮ್ಮ SP ಉಡುಪಿ ಜಿಲ್ಲೆಯವರು ಮಾಡಿದ್ದಾರೆ. ಖಂಡಿತವಾಗಿ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂದಿದೆ. ಅದರಲ್ಲೂ ವಿಶೇಷವಾಗಿ ವಸ್ತು ಪ್ರದರ್ಶನ ಭಾಳಷ್ಟು ಜನರನ್ನು ಆಕರ್ಷಣೆ ಮಾಡುವ ಒಂದು ಕೆಲಸವನ್ನು ನಮ್ಮ ಯತೀಶ ಮತ್ತು ಅವರ ತಂಡದವರು ಮಾಡಿದ್ದಾರೆ. ಖಂಡಿತ ಇದ್ರ ಬಗ್ಗೆ ಖುಷಿ ಅನ್ನಿಸ್ತದೆ. ಸಾಹೇಬರು ನಾವು 1 ಕಿಲೋಮೀಟರ್ ನಡೆದಂಗೆ ಆಯ್ತು. ಇಲ್ಲಿವರೆಗೆ ಶೋಭಾಯಾತ್ರೆ ಅತ್ಯಂತ ಶಿಸ್ತುಬದ್ಧವಾಗಿ ನಡೀತದೆ. ಸರ್ ಕೆಲವೊಂದು ಇನ್ಸ್ಟ್ರಕ್ಷನ್ ನಮಗೆ ಕೊಟ್ಟಿದ್ದಾರೆ. ಆ ಪ್ರಕಾರ ಖಂಡಿತ ಜಲಸ್ತಂಭನದವರೆಗೆ ನಮ್ಮ ಜವಾಬ್ದಾರಿ ಕೂಡ ಇದೆ, ಪೊಲೀಸ್ ಇಲಾಖೆಯ ಜವಾಬ್ದಾರಿ ಕೂಡ ಇದೆ. ಖಂಡಿತ ಅವರು ನಾವು ಸೇರಿ ಯಶಸ್ವಿಯಾಗಿ ನಿರ್ವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇದೆ. ಸರಿಸುಮಾರು ದಿನಾಲೂ ಒಂದು 25,000 ಜನರು ಪ್ರಸಾದ ಸ್ವೀಕಾರ ಮಾಡಿ ಹೋಗ್ಬೋದು. ಸಂಜೆ ಕೂಡ ಪ್ರಸಾದ ವಿತರಣೆ ಇದೆ ದೇವರದ್ದು. ಕುಂಕುಮಾರ್ಚನೆ, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ನಾಟಕಗಳಿದೆ, ಹಾಗೆ ಕುಸ್ತಿ ಪಂದ್ಯಾಟ ಇದೆ, ಜಿಮ್ನಾಜಿಯಂ ಇದೆ. ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಮಾಡ್ತೀವಿ. ಅದರ ನಮ್ಮದೇ ಆದ ಒಂದು ವಾಲಂಟಿಯರ್ಸ್ ತಂಡ ಇದೆ, ಒಂದು 200-300 ಜನರದ್ದು. ಅವರು ಎಲ್ಲ ರೀತಿಯಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ಬಫೆ ವ್ಯವಸ್ಥೆ ಇರ್ಬೋದು, ಎಲ್ಲನೂ ಚೆನ್ನಾಗಿ ನೋಡ್ಕೋತಾರೆ. ಉಚ್ಚಿಲ ದಸರಾ ಈಗಾಗಲೇ ಉದ್ಘಾಟನೆಗೊಂಡಿದೆ. ಬೆಳಿಗ್ಗೆ 10 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಈಗಾಗಲೇ ವಸ್ತು ಪ್ರದರ್ಶನ ನಮ್ಮ ಮಾನ್ಯ
ಜಿಲ್ಲಾ SP ಅವರು ಇದನ್ನು ಉದ್ಘಾಟಿಸಿದ್ದಾರೆ. ಖಂಡಿತ ಅದ್ಭುತವಾಗಿ ಮೂಡಿ ಬಂದಿದೆ. ಅಂದರೆ ಬಂದ ವೀಕ್ಷಕರು ಎಲ್ಲರೂ ಇದೊಂದು ಖಂಡಿತವಾಗಿ ಒಂದು ತಾವೆಲ್ಲ ನೋಡುವಂಥ ಒಂದು ಪರಿಕರ ಇರ್ಬೋದು, ಬೇರೆ ಬೇರೆ ಸಾಮಗ್ರಿಗಳಿರ್ಬೋದು, ಮೀನುಗಾರಿಕೆ ಇರ್ಬೋದು, ಪಕ್ಷಿಗಳ ಒಂದು ನೋಟ ಇರ್ಬೋದು, ಎಲ್ಲ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಖಂಡಿತ ಈ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಬೇಕು. ತಾವೆಲ್ಲ ಬಂದು ಆ ತಾಯಿಯ ಕೃಪಾಕಟಾಕ್ಷಕ್ಕೆ ಪಾತ್ರ ಆಗಬೇಕಂತ ಹೇಳ್ತೇನೆ. ಉಡುಪಿ ಉಚ್ಚಿಲ ದಸರಾ ಕಾರ್ಯಕ್ರಮದಲ್ಲಿ ವಸ್ತು ಪ್ರದರ್ಶನವನ್ನು ವಿಶೇಷವಾಗಿ ಆಯೋಜಿಸಲಾಗಿತ್ತು. ಈ ಸಂದರ್ಭ ದಸರಾ ರೂವಾರಿ ನಾಡೋಜ ಡಾಕ್ಟರ್ ಜಿ ಶಂಕರ್, ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಮಾಜಿ ಸಚಿವ ವಿನಯಕುಮಾರ್ ಸೊರಕೆ, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಸಿ ಸುವರ್ಣ ಬೆಳ್ಳಂಪಳ್ಳಿ, ಉಪಾಧ್ಯಕ್ಷರಾದ ಮೋಹನ್ ಬೇಂದ್ರೆ ಎರ್ಮಾಳು, ಕಾರ್ಯದರ್ಶಿ ಶರಣ್ ಕುಮಾರ್ ಮಟ್ಟು, ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷ ಗಿರಿಧರ್ ಸುವರ್ಣ, ಉಚ್ಚಿಲ ದಸರಾ ಉತ್ಸವ ಸಮಿತಿ ಅಧ್ಯಕ್ಷ ವಿನಯ ಕರ್ಕೇರ, ಮಹಿಳಾ ಸಂಚಾಲಕಿ ಸಂಧ್ಯಾ ದೀಪಾ ಸುನಿಲ್, ದೇವಳದ ಪ್ರಧಾನ ಅರ್ಚಕ ರಾಘವೇಂದ್ರ ಉಪಾಧ್ಯಾಯ, ಉದ್ಯಮಿ ಸಾಧು ಸಾಲ್ಯಾನ್, ಶ್ರೀಪತಿ ಭಟ್, ಉಷಾರಾಣಿ ಮಂಗಳೂರು, ಮನೋಜ್ ಕಾಂಚನ್, ಸುಜಿತ್ ಸಾಲ್ಯಾನ್, ಸತೀಶ್ ಕಾಂಚನ್, ಶಿವಕುಮಾರ್ ಮೆಂಡನ್, ಸುಗುಣ ಕರ್ಕೇರ ಮತ್ತು ದೇವಳದ ಪ್ರಧಾನ ವ್ಯವಸ್ಥಾಪಕ ಸತೀಶ್ ಅಮೀನ್ ಪಡುಕೆರೆ ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಸಿ ಸುವರ್ಣ ಸ್ವಾಗತಿಸಿ, ದೇವಳದ ಪ್ರಧಾನ ವ್ಯವಸ್ಥಾಪಕ ಸತೀಶ್ ಅಮೀನ್ ಪಡುಕೆರೆ ಕಾರ್ಯಕ್ರಮ ನಿರೂಪಿಸಿದ್ರು. ಪ್ರಧಾನ ಕಾರ್ಯದರ್ಶಿ ಶರಣ್ ಕುಮಾರ್ ಮಟ್ಟು ವಂದಿಸಿದ್ರು. ಬಗ್ಗೆ ಅದು ಹೇಳಲಿಕ್ಕೆ ವಿಚಾರಗಳೂ ಇಲ್ಲ. ಅಂಥ ರೀತಿಯಿಂದ ಅಲಂಕಾರ ಒಂದು ವ್ಯವಸ್ಥಿತ ರೀತಿಯಿಂದ ಅಚ್ಚುಕಟ್ಟು ಅಂದರೆ ಅದು ಹೇಳಿ ಹೊಗಳಿ ಆಗುವುದಿಲ್ಲ. ಅಂಥ ರೀತಿಯ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಯಾರೇ ಭಕ್ತಾದಿಗಳು ಬರುವವರಿಗೆ ಒಳ್ಳೆಯ ವ್ಯವಸ್ಥಿತ ರೀತಿ, ಏನೂ ಅಡಚಣೆ ಇಲ್ಲ. ಎಲ್ಲ ರೀತಿಯ ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಈ ನಮ್ಮ ಉಚ್ಚಿಲ ಮಹಾಲಕ್ಷ್ಮೀ ದೇವರ ಕಮ್ಯುನಿಟಿಯವರಿಗೆ ಹಾಗೂ ಸಿಬ್ಬಂದಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಭಾಳ ಚೆನ್ನಾಗಿದೆ. ಪ್ರತಿ ವರ್ಷ ಇದೇ ರೀತಿ ಆಗಬೇಕು ಅಂತ ನಮ್ಮದು ಅಭಿಪ್ರಾಯ. ಉಡುಪಿ ಉಚ್ಚಿಲ ಆ್ಯಕ್ಚುಲಿ ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಭಕ್ತರಿಗೆ ಬರಲಿಕ್ಕೆ ಆಗಿರ್ಬೋದು ಅಥವಾ ಏನು ಹಲವಾರು ಇಲಾಖೆಗಳಿಂದ ಏನು ಪ್ರದರ್ಶನ ಮಾಡಿದಾರಲ್ಲ ಅದು ಎಲ್ಲ ಭಾಳ ನೋಡುಗರಿಗೆ ಕಣ್ಣು ತುಂಬಿ ಇದೆ. 9 ದಿನದ ಬದಲಾಗಿ 10 ದಿನ ಮಾಡಿದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಅಷ್ಟೊಂದು ಭಕ್ತರಿಗೆ ಬೇಡಿಕೆ ಇದೆ ಇಲ್ಲಿ. ಅಲಂಕಾರ ಭಾಳ ಚೆನ್ನಾಗಿದೆ, ಕಣ್ಣು ತುಂಬಿ ಬರುತ್ತೆ. ಆ ನವದುರ್ಗಿಯರನ್ನ ನೋಡಿದ್ವಿ ಅಂದರೆ ಭಕ್ತಿ ಅಲ್ಲೇ ತಾನೇ ಉಕ್ಕುತ್ತೆ. ಮನಸ್ಪೂರ್ವಕವಾಗಿ ಕೈ ಮುಗಿಲಿಲ್ದರೂ ಮುಗಿಬೇಕು ಅಂತ ಮನದಾಳದಿಂದ ಬರುತ್ತದೆ. ನೋಡಿದ್ರೇನೆ ಅಷ್ಟೊಂದು ಆಡಂಬರವಾಗಿ ಅಲಂಕಾರ ಮಾಡಿದ್ದಾರೆ. ಭಾಳ ಉತ್ತಮವಾದ ಮ್ಯಾನೇಜ್ಮೆಂಟ್. ಈ ರೀತಿ ಮ್ಯಾನೇಜ್ಮೆಂಟ್ ಅಂದರೆ ಈ ರೀತಿ ಏನು ನಾವು ಮ್ಯಾನೇಜ್ಮೆಂಟನ್ನು ನೋಡ್ತೀವಲ್ಲ, ಅವರಲ್ಲಿರುವ ಒಂದು ಸಂಘಟನಾ ಶಕ್ತಿ ಇರ್ಬೋದು ಅಥವಾ ಶಿಸ್ತಿರ್ಬೋದು, ಅದನ್ನು ನೋಡಿ ಕಲಿಬೋದು. ಈ ಹಾಗೆ ಪ್ರತಿಯೊಂದು ಮೊದಲನೇ ವರ್ಷ ನಾವು ಪ್ರತಿ ವರ್ಷ ಕೂಡ ಇಲ್ಲಿ ಬರ್ತಾ ಇದ್ದೇವೆ. ಇದು ನಾವು 4ನೇ ವರ್ಷ ಇಲ್ಲಿ ನೋಡೋದು. ಆದರೆ ಈ ಸರ್ತಿ ತುಂಬ ವಿಭಿನ್ನವಾಗಿದೆ. ಲೈಟಿಂಗ್ಸ್ ಇರ್ಬೋದು, ವಸ್ತು ಪ್ರದರ್ಶನ ಇರ್ಬೋದು, ಹಾಗೆ ಪ್ರತಿಯೊಂದು ಕೂಡ ವಿಭಿನ್ನವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಎಲ್ಲ ಎಕ್ಸಿಬಿಷನ್ ಚೆನ್ನಾಗಿತ್ತು. ಫಸ್ಟಿಂದ ಎಲ್ಲ ನೋಡ್ಕೊ ಬಂದ್ವಿ, ಎಲ್ಲ ಚೆನ್ನಾಗಿತ್ತು. ದಸರಾ ಸಂಭ್ರಮ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ, ಎಲ್ಲ ನೋಡ್ಕೊಂಡು ಬಂದ್ವಿ ಇವಾಗ. ಉಡುಪಿಯಿಂದ ಬಂದಿರೋದು. ಮೊದಲು ಸರಿ. ಉಚ್ಚಿಲ ನವರಾತ್ರಿ ಭಾರಿ ತುಂಬ ಖುಷಿ ಆಗ್ತದೆ. ಮತ್ತು ಇಲ್ಲಿ ವಸ್ತು ಪ್ರದರ್ಶನ ಎಲ್ಲ ನೋಡುವಂಥದ್ದೇ. ಯಾಕಂದರೆ ಎಲ್ಲರೂ ಬಂದು ಈ ಉಚ್ಚಿಲ ಮಹಾಲಕ್ಷ್ಮಿ ದಸರಾಕ್ಕೆ ಬಂದು ದಸರಾವನ್ನು ಚೆಂದ ಕೊಡಬೇಕಾಗಿ ಕೇಳಿಕೊಳ್ತೇನೆ. ಇಲ್ಲ, ನಾನು ಆ್ಯಕ್ಚುಲಿ 15 years ತಮಿಳ್ನಾಡಲ್ಲಿದ್ದೆ. ಈ ವರ್ಷ ಇಲ್ಲಿ ನಾವು ಸೆಟಲ್ ಆಗಿದ್ವಿ. ಸೊ ಫಾರ್ ಮೀ ಇಟ್ಸ್ ಅ ಫಸ್ಟ್ ಟೈಮ್. ನಾವು ನೋಡ್ತೀವಿ ದಸರಾ ಮೈಸೂರಲ್ಲಿ ಆ್ಯಂಡ್ ಆಲ್ಸೋ ಇನ್ ನಾರ್ತ್ ಕೋಲ್ಕತ್ತಾ ಆ್ಯಂಡ್ ಬನಾರಸ್. ಸೊ ಉಡುಪಿಲಿ ನೋಡೋದು ನಾನು ಫಸ್ಟ್ ಟೈಮ್ ಆ್ಯಂಡ್ ಐ ಆಮ್ ಓವರ್ವೆಲ್ಮ್ಡ್ ಸೀಯಿಂಗ್ ಇಟ್ ಇನ್ ಉಡುಪಿ. ಕಂಪೇರ್ಡ್ ಟು ಮೈಸೂರು ದಸರಾ ಮ್ಯಾಮ್, ಉಡುಪಿ ಈಸ್ ಆಫ್ ಕೋರ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಉಡುಪಿ ಜನರು ತುಂಬ ಚಂದ. ಸೊ ನಮ್ಮ ದಸರಾನು
ಅದಕ್ಕಿಂತ ಚಂದ. ಈ ವರ್ಷ ಖಂಡಿತ ಆಲ್ 9 days ಐ ವಿಲ್ ಬಿ ಹಿಯರ್ ಕಮಿಂಗ್ ಆ್ಯಂಡ್ ಗೋಯಿಂಗ್. ರವಿರಾಜ್, V4 ನ್ಯೂಸ್, ಪಡುಬಿದ್ರಿ.